ಪ್ರಕೃತಿ ಸಹಜವಾಗಿ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳಿದೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಟ್ಟು ಯಾತ್ರಾ ಮಹೋತ್ಸವಗಳು ಸಂಪನ್ನಗೊಳ್ಳುವಂತೆ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಂಪನ್ನಗೊಳ್ಳುವಂತೆ ಪರಿವಾರ ಸಹಿತ ಮಹಾನ್ವೇಶ್ವರನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರಂಭದಲ್ಲಿ ನಾವೆಲ್ಲರಿದ್ದು ಭಕ್ತಿ ಶ್ರದ್ಧಾಪೂರ್ವಕ ಪ್ರಾರ್ಥನೆ. ವಿಷ್ಣುವು ಸಾಕ್ಷಾತ್ ಮಹೇಶ್ವರ उद्देश्य
ಪ್ರತಿ ದಿವಸ ಸಂಪ್ರದಾಯ ಆ ಉದ್ದೇಶವಾದ ನಿತ್ಯ ದಿವಸ ಹರಿಕೃಷ್ಣನ ಆ ಒಂದು ಗಂಧದ ಬೆಳೆಯುತ್ತಿತ್ತು ಆ ಶೈಲಿನ ಕರ್ತದೆ ಮಾತ್ರ ಪರಿಹಾರ ಮಾಡ್ತಿದ್ದೆ ಒಂದು ಮುಹೂರ್ತ ಮತ್ತು ಇಂದಿಗೂ ನಾನು ಮಹಾಲಿಂಗೇಶ್ವರ ಸೇವೆ ಮಾಡ್ಕೊಂಡು ಭಾಗ್ಯ ಕೊಟ್ಟು ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಇದೇ ರೀತಿಯ ಆಪಿಂಚಿತ್ತು ಪ್ರತಿ ಒಂದು ದೇವತಾ ಕಾರ್ಯ ನಿರ್ವಿಘ್ನರ್ದಾರ ಪರಿಸಮಾಪ್ತಿ ಆಗ್ಲಿಕ್ಕೆ ಅನುಗ್ರಹ ಮಾಡ್ತದೆ ಅತನ ಕುಟುಂಬಕ್ಕೆ ಶ್ರೇಯಸ್ಸನ್ನು ಕೊಟ್ಟು ಅಥವಾ ಮರ್ಪಿಂಚಿತ್ತು ಪ್ರತಿ ಒಂದು ಕಾರ್ಯ ದೇವರ ಅನುಗ್ರಹ ದ್ವಾರ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಮಾತ ಕಾರ್ಯ ರಕ್ಷಣೆ ಕೊಟ್ಟು ಆ ಮಹಾಲಿಂಗೇಶ್ವರ ಮಹಾದೇವ ವಿಶ್ವೇಶ್ವರ ಶಿವಶಂಕರ ಸರ್ವಾತ್ಮ ನೀಲಕಂಠ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ, ಪುತ್ತೂರು ಜಾತ್ರೆ, ಪುತ್ತೂರು ಬೇಡಿ ಇದೆಲ್ಲ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದು. ಇದೆಲ್ಲಕ್ಕೂ ಪ್ರಾರಂಭದಲ್ಲಿ ಗೊನೆ ಕಡಿಯುವ ಮುಹೂರ್ತ ಅಂತೇಳಿ, ಅಂದರೆ ಒಂದು ಬಾಳೆಗೊನೆಯನ್ನು ಒಂದು ಒಳ್ಳೆಯ ಸುಮುಹೂರ್ತದಲ್ಲಿ ಅದನ್ನು ಕಡಿದು ತಂದು ದೇವಸ್ಥಾನದೊಳಗೆ ಇಡುವಂಥದ್ದು. ಅಂದರೆ ಅದು ಆ ಗೊನೆಯು ಪೂರ್ವ ದಿಕ್ಕಿಗೆ ಬಾಗಿರಬೇಕು. ಅಂದರೆ ನಮ್ಮ ಇಲ್ಲಿ ಪರಿಸರದಲ್ಲೇ ಯಾರ ತೋಟದಲ್ಲಿ ಅದು ಪೂರ್ವ ದಿಕ್ಕಿಗೆ ಬಾಗಿ ಅದಿರ್ತದೋ ಅಂಥ ಗೊನೆಯನ್ನೇ ಈ ದೇವಸ್ಥಾನಕ್ಕೆ ತಂದು ಜಾತ್ರೆಗೆ ಮುಹೂರ್ತ ಮಾಡುವಂಥದ್ದು ಈ ದೇವಸ್ಥಾನದ ಒಂದು ಪದ್ಧತಿ. ಅಂದರೆ ಆ ನಂತರ ಏನಾಗ್ತದೆ ದೇವಸ್ಥಾನದಲ್ಲಿ ಸ್ಟಾರ್ಟ್? ಏಪ್ರಿಲ್ 1 ಅಂದರೆ ನಮ್ಮ ದೇವಸ್ಥಾನದಲ್ಲಿ ನಲ್ಕೂರಿ ಪದ್ಧತಿಯಂತೆ ಜಾತ್ರೆ ನಡೆಯುವಂಥದ್ದು. ಅಂದರೆ ತಾರೀಕಿಗೆ ಸರಿಯಾಗಿ ಏಪ್ರಿಲ್ 1ಕ್ಕೆ ಇಲ್ಲಿ ಪುತ್ತೂರಲ್ಲಿ ಗೊನೆ ಕಡಿಯುವ ಮುಹೂರ್ತ, ಏಪ್ರಿಲ್ 10ಕ್ಕೆ ಧ್ವಜಾರೋಹಣ ಹಾಗೆಲ್ಲ. ಆಮೇಲೆ ಮುಂದಿನ 10 ದಿನ ಅದ್ಭುತವಾದ ಜಾತ್ರೆ ನಡೀತದೆ ಇಲ್ಲಿ. ಒಂದು ಖುಷಿ ಅಲ್ಲ, ಗೊನೆಯೊಂದಿಗೆ ತಂದು ಒಳಗಿಡ್ತಾರೆ, ಅದಕ್ಕಿಂತ ಆ ಪ್ಲೇಸಿಗೆ ಇಡುವಲ್ಲಿ ಮತ್ತೊಂದು ಆ ಪ್ಲೇಸ್ ಅದು ಆ ಗೊನೆಯದು ಒಂದೊಂದು ಈಗ ಹಣ್ಣನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ಬಾಳೆಗೊನೆಯನ್ನು ಕಡಿದು ಅದಕ್ಕೆ ಹೂವಿನ ಹಾರ ಹಾಕಿ ಗಂಧ ಹಾಕಿ ವೇದ ಮಂತ್ರವನ್ನು ಎಲ್ಲ ಹೇಳಿ ಭಾಳ ವಾದ್ಯಘೋಷದಿಂದ ಭಾಳ ವಿಜೃಂಭಣೆಯಿಂದ ದೇವಸ್ಥಾನದ ಒಳಗೆ ನಾವು ತಗೊಂಡು ಬರ್ತೀವಿ. ಇಡೀ ನಮ್ಮ ಹೆಚ್ಚಿನ ಗ್ರಾಮಸ್ಥರು ಇದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಅದನ್ನು ತಂದು ದೇವಸ್ಥಾನದ ಒಳಗೆ ಒಂದು ಸುತ್ತು ಬಲಿ ಆದಮೇಲೆ ಒಂದು ಸುತ್ತು ಬಂದು, ಅದು ಬಲಿ ಅಲ್ಲ, ಒಂದು ಸುತ್ತು ಬಂದು ಮತ್ತು ದೇವಸ್ಥಾನದ ಗರ್ಭಗುಡಿಗಳಿಗೆ ಅದನ್ನು ಕೊಂಡೋಗ್ತದೆ. ದೇವಸ್ಥಾನದ ಅದು ಈಶಾನ್ಯ ಭಾಗದಲ್ಲಿ, ಅಂದರೆ ಬಹಳ ಮೊದಲಲ್ಲಿ ಈ ಡೋಲು ಗಂಟೆ ಎಲ್ಲ ಹೊಡೆಯುವಂಥ ಸ್ಥಳ, ಅದು ನಾದ ಮಂಟಪ ಅಂತ ಸಹ ಹೇಳ್ತಾರೆ ಅದಕ್ಕೆ. ಅಲ್ಲಿ ಆ ಡೋಲನ್ನು ಮೊದಲು ಕಟ್ಟುತ್ತಿದ್ದಂಥ ಆ ಜಾಗದಲ್ಲೇ ಈಗ ಆ ಗೊನೆಯನ್ನು ಕಟ್ಟುವಂಥ ಎಷ್ಟೋ ವರ್ಷದಿಂದ ಕಟ್ತಾ ಇದ್ದಾರೆ. ಮತ್ತು ಈಗ ದೇವಸ್ಥಾನ ಹೊಸತಾಯಿತು, ಅದೆಲ್ಲ ಹೋಯ್ತದೆ ಈಗ. ಅದರ ಹಿಂದಿನ ಪದ್ಧತಿ ಹಾಗಿತ್ತು ಈ ದೇವಸ್ಥಾನದಲ್ಲಿ. ಈಗ ನಾದ ಮಂಟಪ ಅಂತ ಹೇಳ್ತಾರೆ, ಅಲ್ಲಿರ್ತದೆ. ಆಮೇಲೆ ಅದು ಇವತ್ತಿಂದ ಇನ್ನು 10 ತಾರೀಕು ಆಗುವಾಗ ಸಾಧಾರಣ ಅದು ಹಣ್ಣಾಗ್ತಾ ಬರ್ತದೆ. ಹಣ್ಣಾಗ್ತಾ ಬಂದ ಮೇಲೆ ಅಲ್ಲಿ ನಿತ್ಯ ದೇವರಿಗೆ ಪೀಠ ಪೂಜೆ ಅಂತ ಆಗ್ತದೆ. ಆ ಪೀಠ ಪೂಜೆಗೆ ನೈವೇದ್ಯ ಮಾಡಲಿಕ್ಕೆ ಅಂಥದಕ್ಕೆಲ್ಲ ಅದನ್ನು ಮತ್ತು ದೇವರ ಸೇವೆಗೆ ಅದನ್ನು ಆ ಗೊನೆಯನ್ನು ಬಳಸಲಾಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ,
ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310 91376 9448120 315